ದುಬೈಲಿ ಕಾಡು ನೋಡಿದ್ದೀರಾ ನೀವೆಲ್ಲರೂ? ಇಲ್ಲ ಅಲ್ಲ, ಬನ್ನಿ ತೋರಿಸ್ತೇನೆ. ನಾವು ಬಂದಿದ್ದೀವಿ ದುಬೈ ಕ್ರೀಕ್ ಪಾರ್ಕ್ಗೆ. ಇಲ್ಲಿ ಫುಲ್ ಗ್ರೀನರಿ ಇದೆ. ಸಂಜೆ ಹೊತ್ತಲ್ಲ ಫ್ಯಾಮಿಲಿ ಟೈಮಿಗೆ ಸ್ಪೆಂಡ್ ಮಾಡಲಿಕ್ಕೆ ಇದೊಂದು ಬೆಸ್ಟ್ ಪ್ಲೇಸ್. ಈಗ ತುಂಬ ಬಿಸಿಲು, ಅಂದರೆ ಈಗ ತುಂಬ ಸೆಕೆಗಾಲ ಇಲ್ಲಿ, ಅದಕ್ಕೆ ಹೊರಗೆ ಹೋಗೋಕ್ಕೆ ಜಾಸ್ತಿ ಮನಸ್ಸಿರಲ್ಲ. ಆದರೆ ಇವತ್ತು ಸ್ವಲ್ಪ ಮನಸ್ಸು ಮಾಡ್ಕೊಂಡು ನಾವು ಹೊರಗೆ ಬಂದಿದ್ದೇವೆ, ಸ್ವಲ್ಪ ಸುತ್ತಾಡಿ ಬರುವಂತ. ಮತ್ತು ಹೇಗಿದ್ರು ಇಲ್ಲಿ ಗ್ರೀನರಿ ಜಾಸ್ತಿ ಅಲ್ಲ, ಅಷ್ಟು ಗೊತ್ತಾಗಲ್ಲ. ಈವ್ನಿಂಗ್ ಟೈಮಿಗೆ ಇದು ಬೆಸ್ಟ್ ಪ್ಲೇಸ್. ಯಾರಿಗಾದ್ರೂ ಜಾಗಿಂಗ್ ಮಾಡಲಿಕ್ಕೆಲ್ಲ ಆ ಥರ ಎಲ್ಲ ಇದ್ದರೆ, ಮತ್ತು ಮಕ್ಕಳ ಜೊತೆ ಇಲ್ಲ ಟೈಮ್ ಸ್ಪೆಂಡ್ ಮಾಡಲಿಕ್ಕಿದ್ರೆ ಇದು ಬೆಸ್ಟ್ ಪ್ಲೇಸ್. ಬನ್ನಿ ನನ್ನ ಜೊತೆ, ನೀವು ಕೂಡ ನೋಡಿಬಹುದು. ಇದು ಬಸ್ ಎಲ್ಲ ಖಾಲಿ ಇದೆ. ಹೇಗೆ ಕಾಣ್ತಿದೆ ಅಂತ ಹೇಳಿದ್ರೆ ನಾವು ಇಬ್ಬರಿಗೇನೆ ಮಾಡಿದ್ದಾವೆ. ಒಳಗಿದ್ದೇವೆ. ಇಲ್ಲಿ ಡಾಲ್ಫಿನ್ ಶೋ ಮತ್ತು ಬರ್ಡ್ ಶೋ ಕೂಡ ಇದೆ. ಇಲ್ಲಿ ಹಿಂದಿ ಕೂಡ ನೀವು ನೋಡ್ಬೋದು ಈ ಬಿಲ್ಡಿಂಗಲ್ಲಿ. ಟಿಕೆಟ್ಸ್ ಕೂಡ ಇದೆ, ಫ್ರೀ ಅಲ್ಲ, ಬಟ್ ಡಾಲ್ಫಿನ್ ಶೋ ಮತ್ತು ಬರ್ಡ್ಸ್ ಇದೆ. ಯಾರಿಗಾದ್ರೂ ಇಂಟ್ರೆಸ್ಟ್ ಇರುವವರಿಗೆ ಬೆಸ್ಟ್. ಸ್ವಲ್ಪ ಗ್ರೀನರಿ ಎಲ್ಲ ಕಡಿಮೆ, ಹಾಗೆ ಸ್ವಲ್ಪ ಪಾರ್ಕ್ಸ್ ಆ ಥರ ಎಲ್ಲ ಜಾಗಕ್ಕೆಲ್ಲ ಬಂದರೆ ಮಾತ್ರ ಸ್ವಲ್ಪ ಗ್ರೀನರಿ ಎಲ್ಲ ಜಾಸ್ತಿ ಕಾಣೋದು. ಇಲ್ಲಾಂದರೆ ಬಿಲ್ಡಿಂಗ್ಸ್ ಜಾಸ್ತಿ ಅಲ್ಲ ಇಲ್ಲಿ. ಸೊ ಈ ಜಾಗ ತುಂಬ ಚೆನ್ನಾಗಿದೆ. ಮತ್ತು ಇಲ್ಲಿ ವಾಕ್ ಮಾಡಲಿಕ್ಕೆ ಕೂಡ ತುಂಬ ದೊಡ್ಡದಿದೆ. ಇದು ಏನು ಸಣ್ಣದಲ್ಲ, ಸ್ವಲ್ಪ ನೋಡ್ಬೋದು ನೀವು. ನೋಡಿ ಎಷ್ಟು ದೊಡ್ಡದಾಗಿದೆ. ತುಂಬ ಸೆಕೆ ಆಗ್ತಿತ್ತು, ಮಾಸ್ಕ್ ಕೆಳಗೆ ಮಾಡಿದ್ದೆ. ಇಲ್ಲಿ ಹತ್ತಿರಕ್ಕೆ ಯಾರಿಲ್ಲ, ಅಂದರೆ ಇದು ಪಾರ್ಕ್ ತುಂಬ ದೊಡ್ಡದಾಗಿದೆ ಅಲ್ಲ, ಸ್ವಲ್ಪ ಹತ್ತಿರ ಯಾರು ಜನ ಇರಲ್ಲ, ತುಂಬ ದೂರ ಇರ್ತಾರೆ. ಸೊ ನನಗೆ ಏನು ಹೇಳ್ಬೇಕಂತ ಅನಿಸಿದ್ರೆ, ದುಬೈಲಿ ಕಾಡು ನೋಡಿದ್ದೀರಾ ನೀವೆಲ್ಲರೂ? ಇಲ್ಲ ಅಲ್ಲ, ಬನ್ನಿ ತೋರಿಸ್ತೇನೆ ನೋಡಿ. ಕಾಡು ಊರಲ್ಲೆಲ್ಲ ನಾವು ನೋಡಿದ್ದೇವೆ ಅಲ್ಲ, ತುಂಬ ಕಾಡಿರುತ್ತೆ. ಬಟ್ ಇಲ್ಲಿ ಇಷ್ಟು ಸ್ವಲ್ಪ ಇದ್ರೇನೆ ದೊಡ್ಡ ಕಾಡು ಥರನೇ ಅದು. ಬನ್ನಿ ಕಾಡಲ್ಲಿ ಸ್ವಲ್ಪ ವಾಕ್ ಮಾಡುವ. ತುಂಬ ಸೆಕೆ ಆಗ್ತಾ ಉಂಟು. ಇದು ಕೋವಿಡ್ ಎಲ್ಲ ಬಂದಲ್ಲ, 1-2 ವರ್ಷದಿಂದ ನಾವು ಮಾಸ್ಕೇ ಹಾಕ್ತಿದ್ದೇವೆ. ಕೊರೋನಾದ ಬಗ್ಗೆ ಹೇಳೋದಾದ್ರೆ, ನಮಗಿಬ್ಬರಿಗೆ ಕೂಡ ಕೊರೋನಾ ಬಂದಿದೆ. ಜಾನ್ವರಿಯಲ್ಲಿ ಬಂದದ್ದು. ಆಗ ಸ್ವಲ್ಪ ಕಷ್ಟ ಆಗಿತ್ತು ನಮಗೆ ಇಬ್ಬರಿಗೆ ಕೂಡ. ಹೇಗೆ ಬಂತು ಏನು ಅಂತ ನಮಗೆ ಇಬ್ಬರಿಗೆ ಕೂಡ ಗೊತ್ತಿಲ್ಲ ಅದು ಹೇಗೆ ಬಂತಲ್ಲ. ಬಿಕಾಸ್ ನಾನು ಆಫೀಸಿಗೆ ಮೆಟ್ರೋದಲ್ಲೆಲ್ಲ ಟ್ರಾವೆಲ್ ಮಾಡ್ತಿರ್ತೇನೆ, ಗೊತ್ತಾಗಲ್ಲ ಇಲ್ಲಿಂದ ಹೇಗೆ ಬಂದಿರುತ್ತೆ ಅಂತ. ಅದ್ರ ಕಡೆ ಬರುವಾಗ ನಮಗೆ ವರ್ಕ್ ಫ್ರಮ್ ಹೋಮ್ ತಗೊಂಡಿದ್ದೆ ನಾವು ವ್ಯಾಕ್ಸಿನೇಷನ್ ತಗೊಂಡಿದ್ದೇವೆ. ಇದ್ರ ಕಡೆ 2 ಡೋಸ್ ಕೂಡ ನಮ್ಮದು ಮುಗಿದಿದ್ದೆ. ಸೊ ನಮಗೆ ಇಂಡಿಯಾ ಟ್ರಾವೆಲ್ ಮಾಡಬೇಕಾದ್ರೆ ಕೂಡ ಏನು ಪ್ರಾಬ್ಲಮ್, ಮೊದಲು ಫ್ಲೈಟ್ ಓಪನ್ ಆಗಬೇಕಲ್ಲ, ಅದಕ್ಕೋಸ್ಕರನೇ ಕಾಯ್ತಿದ್ದೇವೆ. ತುಂಬ ದಿವಸ ಈಗ ಒಂದ್ಸಲ ಅಮ್ಮನನ್ನು ನಮ್ಮ ಫ್ಯಾಮಿಲಿ ಓನರನ್ನು ನೋಡ್ಬೇಕಂತ ನನಗೆ ತುಂಬ ಮನಸ್ಸಿದೆ. ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ನೋಡಿ, ಇಲ್ಲಿ ಪಾರ್ಕಲ್ಲಿ ಏನಾದರೂ ರೂಲ್ಸ್ ಫಾಲೋ ಮಾಡಬೇಕಿದ್ರೆ ಅದರ ಬಗ್ಗೆ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಬೋರ್ಡಲ್ಲಿ ಹಾಕಿರ್ತಾರೆ, ಯಾವುದು ಅಲೌಡ್ ಇಲ್ಲ ಅಂತ. ಸೊ ಬನ್ನಿ, ಅಲ್ಲಿ ನೀರು ಕಾಣಿಸ್ತದೆ, ನನಗೆ ಅಲ್ಲಿ ಹೋಗುವ ಅಂತ ಮನಸ್ಸಾಗ್ತದೆ. ಬನ್ನಿ ನೀವು ಕೂಡ ನನ್ನ ಜೊತೆ. ಅಲ್ಲಿ ಸ್ವಲ್ಪ ಕುತ್ಕೊಳ್ಳಿಕ್ಕೆ ಸ್ವಲ್ಪ ಜಾಗ ಇದೆ ಅಲ್ಲಿ. ಸೊ ಅಲ್ಲಿ ಹೋಗಿ ಸ್ವಲ್ಪ ಕುತ್ಕೊಳ್ಬೋದು.
ಮೈ ಸ್ವೀಟ್ ಭಾಗವತಿ. ನೀವು ಜಿಂದಗಿ ನಾ ಮಿಲಗಿ ದುಬಾರ ಮೂವಿ ನೋಡಿದ್ರ? ಅದರಲ್ಲಿ ಫರಾನ್ ಅಖ್ತರ್ ಹೇಳ್ತಾನಲ್ಲ ಭಾಗವತಿ. ಇದು ಮೀನ್ ಅಲ್ಲ, ಆಫರಲ್ಲಿ ಇತ್ತಿದ್ದು. ಸರ್ ಆಫರಲ್ಲಿ ಇತ್ತು, ಅದಕ್ಕೆ ನಾನು ತಗೊಂಡೆ. ಸ್ವಲ್ಪ ರೆಸ್ಟ್ ಮಾಡಿದ್ದು, ಜಾಗ ತುಂಬ ಇದೆ ಅಲ್ಲ, ಸ್ವಲ್ಪ ವಾಕಿಂಗ್ ಮಾಡಿದ್ದು, ಸ್ವಲ್ಪ ಎಲ್ಲ ನೀರ ಹತ್ರ ಬಂದು ಕುತ್ಕೊಡುವ ಅಂತ ಕುತ್ಕೊಂಡಿದ್ದೀವಿ. ಚೆಂಬು ಎಲ್ಲಿ ಉಂಟು? ಚೆಂಬು ಮನೇಲಿ ಬಿಟ್ಟು ಬಂದಿದ್ದೀವಿ ನಾವು. ಫುಲ್ ಬೆವರು ಬರ್ತಿದೆ ನನ್ನ ಮುಖದಲ್ಲಿ. ಹೀಗೆ ಬೆಕ್ಕು ನನ್ನ ಹಿಂದೆನೇ ಬಿದ್ದಿದೆ ಆದ್ದರಿಂದ. ಬನ್ನಿ, ನನಗೆ ಕೂಡ ಅದನ್ನು ನೋಡುವಾಗಲ್ಲ ಸ್ವಿಂಗ್ ಸ್ವಲ್ಪ ಆಡಬೇಕು ಅಂತ ಅನಿಸಿದೆ. ಫ್ಯಾಮಿಲೀಸ್ ಎಲ್ಲ ಬರುವಾಗ ಇಲ್ಲಿ ಬಾರ್ಬಿಕ್ಯೂ ಸ್ಟ್ಯಾಂಡ್ಸ್ಗಳಿವೆ. ಬಾಳೆ ಗಿಡ ಇದೆ, ಆದರೆ ಬಾಳೆಗೊನೆ ಹಾಕಿಲ್ಲ. ಓ ಇದೆ, ಓ ಅಲ್ಲಿ ಇದೆ ನೋಡಿ ಬಾಳೆಗೊನೆ ಕಾಣ್ತಿದಾ? ಅದೇ ಮೊನ್ನೆ ಕಡುಬು ಮಾಡಿದ್ದೆಲ್ಲ ನಾನು, ಅದಕ್ಕೆ ಇಲ್ಲಿ ಬಾಳೆ ಗಿಡ ಎಲ್ಲ ಇರಲ್ಲ, ಸ್ವಲ್ಪ ಹಣ ಕೊಟ್ಟು ತಗೊಳ್ಬೇಕು ಈ ಥರದ್ದೆಲ್ಲ. ನಾನು ಹಣ ಕೊಟ್ಟು ತಗೊಂಡೆ, ಮೊನ್ನೆ ನೋಡ್ತಿದ್ದೆ, ನಾನು ಮೊನ್ನೆ ಇಲ್ಲೇ ಬಂದು ತಗೊಳ್ತಿದ್ದೆ. ಅದ್ರ ಜೊತೆ ಬಾಳೆ ಗೊನೆ ಕೂಡ ಫ್ರೀ ಅಲ್ಲ. ವಾಕಿಂಗ್ ಮಾಡಲಿಕ್ಕೆ ತುಂಬ ಇಷ್ಟ ನೋಡಿ, ಅವರಿಗೆ ಇದು ಜಾಗ ಬೆಸ್ಟ್ ಅಂತ ಹೇಳ್ಬೋದು. ಯಾಕಂದರೆ ವಾಕಿಂಗ್ಗೆ ಎಷ್ಟು ಜಾಗ ಇದೆ ನೋಡಿ, ಎಷ್ಟು ವಾಕ್ ಮಾಡಿದರೆ ಕೂಡ ಅದು ಇನ್ನೂ ಕೂಡ ನಾವಲ್ಲಿ ರೀಚ್ ಆಗಲಿಲ್ಲ ಮೇನ್ ಗೇಟಿಗೆ, ಅಷ್ಟು ವಾಕಿಂಗ್ ಇದೆ. ಮನೆಯಲ್ಲಿ ಒಂದು ಬಾಕ್ಸ್ ಐಸ್ ಕ್ರೀಮ್ ತಂದಿಟ್ಟದ್ದು ಅಲ್ಲೇ ಇದೆ, ನಾನು ಹೊರಗೆ ಬಂದು ಕುಲ್ಫಿ ತಿಂತಿದ್ದೇನೆ ನೋಡಿ. ಏನೋ ಹೋಗುವ ಟೈಮ್ ಆಯ್ತು ಇಲ್ಲಿಂದ. ಸೊ ನಾನಂತೂ ಎಂಜಾಯ್ ಮಾಡಿದೆ, ತುಂಬ ದಿವಸ ಹೊರಗೆ ಬಂದೆ, ಎಂಜಾಯ್ ಮಾಡಿದೆ. ಸ್ವಲ್ಪ ಏನಿದೆ ಸೆಕೆ ಕೂಡ ಆಯಿತು, ಸ್ವಲ್ಪ ಟೈರ್ಡ್ನೆಸ್ ಕೂಡ ಆಯಿತು, ಆದರೆ ಸ್ವಲ್ಪ ವಾಕಿಂಗ್ ಎಲ್ಲ ಸ್ವಲ್ಪ ಒಳ್ಳೆಯದು ಬಾಡಿಗೆಲ್ಲ. ಸೊ ಅದು ಕೂಡ ಓಕೆ, ಹೊರಗೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡುವಾಗಿದ್ದು ನಂಗೆ ಖುಷಿ ಆಯಿತು. ಸೊ ನನ್ನ ಜೊತೆ ನೀವೇ ಕೂಡ ಈ ಪಾರ್ಕ್ ನೋಡಿದ್ದೀನ, ನಿಮಗೆಲ್ಲ ಹೇಗಾಯ್ತು ಅಂತ ಹೇಳಿ. ಸೊ ಇಷ್ಟ ಆದರೆ ನನ್ನ ವಿಡಿಯೋ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡಿ, ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಸೊ ಹೊರಟಿದ್ದೇವೆ, ಬಸ್ ಇಟ್ಕೊಂಡು ಹೋಗೋದು. ಬರುವಾಗ ಕೂಡ ನಾವು ಬಸ್ಸಲ್ಲೇ ಬಂದದ್ದು. ಸೊ ಈಗ ಹೋಗುವಕ್ಕೂ ಕೂಡ ಇಲ್ಲಿ ಬಸ್ ಇದೆ, ನಮ್ಮ ಮನೆ ಆಚೆ ಒಂದು ಬಸ್ ಸ್ಟಾಪ್ ಇದೆ. ಸೊ ಅಲ್ಲಿಂದ ಹತ್ತಿರ ನಮಗೆ ಒಂದು 5 minutes ವಾಕಿಂಗ್ ಅಷ್ಟೇ. ಸೊ ಬಸ್ಸಲ್ಲೇ ಹೋಗ್ತಿದ್ದೇವೆ ಈಗ. ಬಾಯ್.